ಈ ಕ್ಯಾಲೆಂಡರ್ ಪ್ರಕಾರ ಸಂಕ್ರಾಂತಿ ಮುಗ್ದಿದೆ. ಆದರೆ ನಮ್ಮ ಶಾಸಕ ಹರೀಶ್ ಪೂಂಜರ ಪ್ರಕಾರ ಇದು ನಿರಂತರವಾಗಿ ಸಾಗ್ತಾ ಇರುತ್ತೆ. ಅದು ಕೂಡ ಸಂಕ್ರಾಂತಿಯ ಸಾಮರಸ್ಯ ಮೂಲಕ. ಈಗ ನೋಡ್ತಾ ಇರ್ಬೋದು ನೀವು, ನಾನು ಕೂತಿದ್ದೀನಿ, ಎದುರುಗಡೆ ಎಲೆ ಇದೆ, ಎಲೆಯಲ್ಲಿ ಕ್ಷೀರ, ಬೇರೆ ಬೇರೆ ಒಂದು ಖಾದ್ಯಗಳಿದೆ. ನಾವಿಲ್ಲಿ ಕೂತಿರೋದು ಎಲ್ಲಿ ಅಂತ ಹೇಳಿದ್ರೆ SC ಕಾಲೋನಿಯಲ್ಲಿ. ಇವರು ಕಳೆದ 5 ದಿನಗಳಿಂದ ಒಂದು ಸಾಮರಸ್ಯ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ಒಂದು ನಮ್ಮ ತಾಲೂಕಿನ ಪ್ರತಿ ಗ್ರಾಮಕ್ಕೆ ಹೋಗಿ, ಮುಖ್ಯವಾಗಿ SC ಕಾಲೋನಿಗೆ ಹೋಗಿ ಅಲ್ಲಿ ಮನೆ ಮನೆಗೂ ಮಹಿಳೆಯರಿಗೆ ಒಂದು ಕಿಟ್ಟು ವಿತರಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಸಾರಿಯನ್ನು ಕೊಡುವಂಥ ಜೊತೆಗೆ ಪ್ರತಿ ಮನೆಗೆ ಹೋಗಿಬಿಟ್ಟು ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜ ಅಷ್ಟೇ, ಇದರಲ್ಲಿ ಯಾವುದು ಕೂಡ ಜಾತಿ ಮತ ಭೇದ ಇರೋದಿಲ್ಲ, ನಾವೆಲ್ಲರೂ ಕೂಡ ಒಂದೇ ಸಮಾನ ಮನಸ್ಸಿನವರು, ಸಮಾನತೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು. ಇದರ ಬಗ್ಗೆ ಮಾತಾಡೋಕ್ಕೆ ನಾನು ಹೇಳೋ ಸೂಕ್ತವಲ್ಲ, ಶಾಸಕರಿದ್ದಾರೆ, ಅವ್ರ ಜೊತೆಗೆ ಕೂತು ನಾನು ಕೂಡ ಇಲ್ಲಿ ಊಟ ಮಾಡ್ತಾ ಇದ್ದೀನಿ. ಸರ್, ನೀವು ಆಗಲೇ ನಾವು ಕೇಳಿದ್ವಿ ಕೆಲವೊಂದು ಮಾತನ್ನು. ಮುಖ್ಯವಾಗಿ ಉದ್ದೇಶ ಅಂಬೇಡ್ಕರ್ ಸಾರಿರುವಂಥ ಒಂದು ಆ ಮೆಸೇಜನ್ನು ಕೊಡುವ, ಎಲ್ಲರಿಗೂ ಹೇಳುವಂಥದ್ದು ಅಂತ. ಸೊ ನೀವಾಗಿ ಹೇಳಿ, ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದು. ಇವತ್ತು ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡಬೇಕಾದಂಥ ಜವಾಬ್ದಾರಿ ಒಬ್ಬ ಜನಪ್ರತಿನಿಧಿಯ ಜವಾಬ್ದಾರಿ. ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಅಂಬೇಡ್ಕರ್ ಅವರ ಆಶಯ ಇದ್ದದ್ದು ಅದೇ. ಈ ದೇಶದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸಮಾಜದ ನಿರ್ಮಾಣದ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಈ ದೇಶದಲ್ಲಿ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ತಾರತಮ್ಯಗಳಿಲ್ಲದೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗ್ತಾಯಿತ್ತು. ಪ್ರಾಯಶಃ ಅದರಲ್ಲಿ ಕೊರತೆ ಇವತ್ತು ಕಂಡಿರುವ ಕಾರಣಕ್ಕೋಸ್ಕರ ಸಮಾಜದ ನಿರ್ಮಾಣದ ದೃಷ್ಟಿಯಿಂದ ತುಂಬ ಹಿಂದೆ ಬಿದ್ದಿದ್ದೇವೆ ಅನ್ನುವಂಥದ್ದು. ಪ್ರಾಯಶಃ ಈ ನಿಟ್ಟಿನಲ್ಲಿ ಕೆಲಸ ಮಾಡಿರುವಂಥ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಏನು ಅಂಬೇಡ್ಕರ್ ಅವರ ಆಶಯ ಇತ್ತು, ಜಾತಿಗಳ ಮಧ್ಯದಲ್ಲಿರ್ತಕ್ಕಂಥ ಆ ವೈಷಮ್ಯಗಳನ್ನು ಅಥವಾ ಏರುಪೇರುಗಳನ್ನು ಬದಿಗೆ ಸರಿಸಿ ನಾವೆಲ್ಲ ಹಿಂದೂಗಳು ಎನ್ನುವ ರೀತಿಯಲ್ಲಿ ಅಂಬೇಡ್ಕರ್ ಅವರ ಏನು ಭಾವನೆಯ ಸಮಾಜ ಇತ್ತು ಅದನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿರುವ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ. ಅದರ ಜೊತೆಗೆ ಸಮಾಜದ ಕಲ್ಪನೆಯಲ್ಲಿ ಅಂಬೇಡ್ಕರ್ ಆಶಯದ ರೀತಿಯಲ್ಲಿ ಆಡಳಿತ ಕೊಟ್ಟವರು ವಾಜಪೇಯಿ ಅವರು. ಅವರೀಗ ಜನ್ಮ ದಿನ 100 ವರ್ಷ. ಪ್ರಾಯಶಃ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿರುವಂಥದ್ದು, ಅಂಬೇಡ್ಕರ್ ಅವರ ಈ ಚಿಂತನೆ ಆಧಾರಿತವಾಗಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಈ ವರ್ಷ ಈ ಒಂದು ಸಾಮರಸ್ಯದ ಸಂಕ್ರಾಂತಿಯನ್ನು ಆಚರಣೆ ಮಾಡುವ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಜಾತಿಗಳ ನಡುವೆ ಇರತಕ್ಕಂಥ ಅಂತರಗಳನ್ನು ದೂರ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು, ಸಾಮರಸ್ಯದ ಸಂಕ್ರಾಂತಿ ಕಾರ್ಯಕ್ರಮವನ್ನು ಯೋಚನೆ ಮಾಡಿರುವಂಥದ್ದು. ಈ ಸಂಕ್ರಾಂತಿಯ ಈ ಕಾರ್ಯಕ್ರಮದ ಮೂಲಕ ಇವತ್ತು ಮನೆಗಳಿಗೆ ದಲಿತ ಸಮಾಜದ ಬಂಧುಗಳ ಮನೆಗೆ ಬರುವಂಥದ್ದು, ಅವರ ಜೊತೆ ಒಂದು ಸುಖ ಕಷ್ಟವನ್ನು ಹಂಚಿಕೊಳ್ಳುವಂಥದ್ದು, ಅವ್ರ ಜೊತೆ ತಿಂಡಿ ಮಾಡಿ, ಅವ್ರ ಮೇಲೆ ಚಹಾ ಕುಡಿದು, ಆಮೇಲೆ ಊಟ ಮಾಡಿ, ಅವರ ಜೊತೆ ಒಂದು ಹಬ್ಬ ಅಂತ ಹೇಳಿದರೆ ಒಂದು ಮನೆಯಲ್ಲಿ ತಾಯಿ ಮಾಡಿರುವಂಥ ಅಡುಗೆಯನ್ನು ಮಕ್ಕಳು ಮತ್ತು ಅಲ್ಲಿಯ ಕುಟುಂಬದ ಎಲ್ಲ ಸೇರಿ ಜೊತೆಯಲ್ಲಿ ಊಟ ಮಾಡೋದೇ ಒಂದು ಹಬ್ಬ. ಪ್ರಾಯಶಃ ಅದೇ ರೀತಿಯಲ್ಲಿ ನಾನು ಸಹ ಸಂಕ್ರಾಂತಿಯ ಸಂದರ್ಭದಲ್ಲಿ ದಲಿತ ಬಂಧುಗಳ ಕಾಲೋನಿಯ ಜೊತೆಯಲ್ಲಿ ಬಂದು, ಅವರ ಮನೆಗಳಲ್ಲಿ ಬಂದು ಅವರ ಜೊತೆ ಉಪಹಾರ ಮತ್ತು ತಿಂಡಿ ಮತ್ತು ಅವರ ಊಟ ಮತ್ತು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಕಷ್ಟ, ಏನು ಸುಖ ಮತ್ತು ಅಲ್ಲಿಯ ಕಾಲೋನಿಗಳ ಸ್ಥಿತಿಗತಿ, ಈ ರೀತಿಗಳನ್ನು ಜೊತೆಯಲ್ಲಿ ಬೆರೆತು ಒಂದು ಅನುಭವವನ್ನು ಪಡ್ಕೊಳ್ಬೇಕಾದಂತಹ ಕರ್ತವ್ಯ ಒಬ್ಬ ಜನಪ್ರತಿನಿಧಿಯಾಗಿ ಇದೆ ಎನ್ನುವಂಥದ್ದನ್ನು ಅರಿತುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಸಾಮರಸ್ಯದ ಸಂಕ್ರಾಂತಿಯನ್ನು ಯೋಚನೆ ಮಾಡಿರುವಂಥದ್ದು. ಸೊ ನೀವು ಇಷ್ಟು ವರ್ಷದಲ್ಲಿ ಈ ಒಂದು ವರ್ಷವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡಿರುವಂಥದ್ದು. ಸೊ ಪ್ರತಿ ಕಡೆ ಹೋದಾಗ ಜನಗಳ ಆ ಒಂದು ರೆಸ್ಪಾನ್ಸ್ ಹೇಗಿತ್ತು? ನನಗೆ ನಿಜವಾಗಲೂ ಭಾಳ ಖುಷಿ ತಂದಿದೆ. ಒಂದು ಕಡೆಯಲ್ಲಿ ಮನಸ್ಸಿನಲ್ಲಿ ಒಂದು ಸಣ್ಣ ಬೇಸರನೂ ಆಗಿದೆ. ಯಾಕೆಂತ ಹೇಳಿದರೆ ಇವತ್ತು ಈ ದಲಿತ ಸಮಾಜದ ಬಂಧುಗಳ ಏಳಿಗೆಯ ದೃಷ್ಟಿಯಿಂದ ಮತ್ತು ದಲಿತ ಸಮಾಜದ ಬಂಧುಗಳ ಆ ಪ್ರೀತಿ, ಆ ಸಮಾಜದ ಬಂಧುಗಳ ವಿಶ್ವಾಸ ಇವತ್ತು ಬೇರೆ ಬೇರೆ ಕಾಲೋನಿಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ತಾಯಿಗೆ ಅಂದಿರ ಮುಖದಲ್ಲಿರ್ತಕ್ಕಂಥ ನಗು, ಅಲ್ಲಿಯ ಅಣ್ಣನವರ ಮುಖದಲ್ಲಿರ್ತಕ್ಕಂಥ ವಿಶ್ವಾಸ, ಪ್ರಾಯಶಃ ನನ್ನ ಹತ್ರ ಇನ್ನಷ್ಟು ಒಂದು ಕೆಲಸ ಮಾಡ್ಬೋದಿತ್ತಲ್ಲ ಎನ್ನುವಂತಹ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಹಿಂದೆಯೂ ಸೃಷ್ಟಿಯಾಗಿತ್ತಲ್ಲ ಎನ್ನುವಂಥದ್ದು ಮನಸ್ಸಿಗೆ ಅನಿಸ್ತಾ ಇತ್ತು. ಪ್ರಾಯಶಃ ಇವತ್ತು ನನಗೆ ಭಾಳ ಒಂದು ವಿಶ್ವಾಸ, ಭಾಳ ಒಂದು ಈ ಮೂಲಕ ಒಂದು ಪ್ರೇರಣೆಯನ್ನು ಸಿಕ್ಕಿದೆ ಅಂತ ಹೇಳಿದರೆ, ಪ್ರಾಯಶಃ ಈ ವರ್ಷ ಈ 100 ವರ್ಷದ ಸಂಘಟನೆ ಮತ್ತು ವಾಜಪೇಯಿಯವರ 100 ವರ್ಷದ ಸಂದರ್ಭದಲ್ಲಿ ಪ್ರಾಯಶಃ ಕಾಲೋನಿಗಳಿಗೆ ಭೇಟಿ ನೀಡಿ ಅಲ್ಲಿಯ ಬಂಧುಗಳ ಸುಖ ಕಷ್ಟವನ್ನು ತಿಳ್ಕೊಂಡು, ಅಲ್ಲಿಯ ಕಾಲೋನಿಗಳಲ್ಲಿ ಇರ್ತಕ್ಕಂಥ ಮೂಲಭೂತ ಸಮಸ್ಯೆಗಳು ಮತ್ತು ಅವರು ಎದುರಿಸ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳು, ಧಾರ್ಮಿಕ ಹಾಗೂ ಆರ್ಥಿಕ ಮತ್ತು ಎಲ್ಲ ದೃಷ್ಟಿಯಲ್ಲೂ ತಿಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಯಿತು.
ಅದರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಸಂದರ್ಭಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಜೊತೆಯಲ್ಲಿ ನಿಂತು ಮುಂದೆ ಕೊಂಡೋಗಬೇಕಾದಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಗಳು ಏನಿದೆ ಅನ್ನುವಂಥದ್ದು ಸಹ ನಮಗೆ ಅರಿವಾಗಲಿಕ್ಕೆ ಪ್ರಾರಂಭ ಆಗಿದೆ ಅಂತ. ಇನ್ನೊಂದು ಯಾವುದೇ ಉತ್ತಮ ಕಾರ್ಯ ಮಾಡಬೇಕಾದ್ರೂ ಕೂಡ ಅದಕ್ಕೆ ನೆಗೆಟಿವ್ ಕಮೆಂಟ್ ಬಂದೇ ಬರುತ್ತೆ. ಸೊ ಇದಕ್ಕೆ ಕೂಡ ಬರ್ಬೋದು, ಅದಕ್ಕೆ ನಿಮ್ಮ ಉತ್ತರ ಏನಿರುತ್ತೆ? ಇದರಲ್ಲಿ ನೆಗೆಟಿವ್ ಪಾಸಿಟಿವ್ ಕಮೆಂಟ್ ಮಾಡುವವರಿಗೆ ನಾನೇನು ರಿಯಾಕ್ಷನ್ ಕೊಡೋದಿಲ್ಲ. ಇದು ನನ್ನ ಆತ್ಮಸಾಕ್ಷಿಯಾಗಿ ಮಾಡಿರುವ ಕಾರ್ಯಕ್ರಮ. ಇದು ನನಗೆ ನನ್ನ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಮಾಡಲೇಬೇಕಾದಂಥ ಒಂದು ಕಾರ್ಯಕ್ರಮ. ಮತ್ತು ಇದು ನನಗೂ ಪ್ರೇರಣೆ ಆಗಿದೆ. ಇದು ನನಗೂ ಪ್ರೇರಣೆ. ನೋಡಿ, ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲಿ ಜ್ಞಾನೋದಯ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ನಾವು ಮನಸಾರೆ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಕೆಲವು ಸಂದರ್ಭಗಳಲ್ಲಿ ನಿರ್ಮಾಣ ಆಗ್ತದೆ. ಪ್ರಾಯಶಃ ನನಗೂ ಈ ಕಾರ್ಯಕ್ರಮದ ಮೂಲಕ ಆತ್ಮಸಾಕ್ಷಿಯಾಗಿ ಈ ಸಮಾಜದ ಬಂಧುಗಳನ್ನು ಎತ್ತರಕ್ಕೆ ಏರಿಸ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಕಡೆಯ ಜೀವ ಇರುವವರೆಗೂ ಒಂದು ಕೆಲಸ ಮಾಡಬೇಕೆನ್ನುವಂಥ ಹುಮ್ಮಸ್ಸು ಈ ಕಾರ್ಯಕ್ರಮದ ಮೂಲಕ ನಾನು ಪಡ್ಕೊಂಡಿದ್ದೇನೆ. ಪ್ರಾಯಶಃ ಇದು ಕಡೆಯ ಒಂದು ವ್ಯವಸ್ಥೆ ಅಡಿಯಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಸಮಾಜವನ್ನು ಉದ್ಧರಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನು ಜೊತೆ ಸೇರಿಸಿಕೊಂಡು ಅದರಲ್ಲೂ ವಿಶೇಷವಾಗಿ ಹಿಂದೂ ಸಮಾಜದ ಬಂಧು ಜಾತಿ ಎನ್ನುವಂಥ ಭೇದ ಭಾವವನ್ನು ಬಿಟ್ಟು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎನ್ನುವಂಥ ರೀತಿಯಲ್ಲಿ ಇನ್ನಷ್ಟು ಸಮಾಜವನ್ನು ಉದ್ಧರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಅದರಲ್ಲೂ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಶಾಸಕನಾಗಿ ಇದನ್ನು ಮಾಡಲೇಬೇಕು. ನಾನು ಮಾಡುವಂಥ ಒಂದು ಹುಮ್ಮಸ್ಸು ಸಹ ಈ ಕಾರ್ಯಕ್ರಮದ ಮೂಲಕ ನನಗೆ ಸಿಕ್ಕಿರೋದು. ಇನ್ನೊಂದು, ಈಗ AI ಯುಗ, ಜೊತೆಗೆ ಎಲ್ಲರೂ ಕೂಡ ಶಿಕ್ಷಣ ಪಡೆದವರು ಇರುವಂಥದ್ದು. ಆದರೂ ಕೂಡ ಇದೀಗ ಅವರ ಮನೆಗೆ ಹೋಗಬಾರ್ದು, ಅವರು ದಲಿತರು, ಅವರು ಅಸ್ಪೃಶ್ಯರು ಅನ್ನುವಂಥ ಮಾತು ಈಗಲೂ ಕೂಡ ಕೆಲವೊಂದು ಕಡೆ ಇರುವಂಥದ್ದು. ಇಂತಹ ಪಿಡುಗನ್ನು ನಾಶ ಮಾಡೋದ ಹೊಣೆ ಮುಖ್ಯವಾಗಿ ಯಾರ ಮೇಲಿದೆ ಅನ್ನುವಂಥದ್ದು? ನೋಡಿ, ಒಂದು ಕಾಲದಲ್ಲಿ ರಾಜರ ಆಡಳಿತ ಇತ್ತು. ರಾಜರ ಆಡಳಿತ ಇದ್ದಾಗ ರಾಜ ಪ್ರಭುತ್ವದಲ್ಲಿ ಈ ಅಸಮತೋಲನೆಯನ್ನು ನಿವಾರಣೆ ಮಾಡಬೇಕಿತ್ತು. ಈಗ ಪ್ರಜಾ ಆಡಳಿತ, ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ವ್ಯವಸ್ಥೆಯಲ್ಲಿ ಮುಂಚೂಣಿಯಲ್ಲಿ ಕೈ ಹಾಕಬೇಕಿತ್ತು. ಪ್ರಾಯಶಃ ಇದನ್ನು ಅಂಬೇಡ್ಕರ್ ಅವರು ಅವತ್ತು ಆಶಯಪಟ್ಟಿದ್ದರು. ಶಾಸಕಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ಜಾತಿಗಳ ನಡುವೆ ಇರತಕ್ಕಂಥ ಅಸ್ಪೃಶ್ಯತೆಯ ಭಾವನೆ ಇರ್ಬೋದು, ಇದೆಲ್ಲವನ್ನು ತೊಳೆದು ಹಾಕುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು ಎನ್ನುವಂಥದ್ದಿತ್ತು. ಪ್ರಾಯಶಃ ಇದು ನಾನು ಇವತ್ತು ಈ ಪ್ರಯತ್ನವನ್ನು ಚಿಕ್ಕ ಒಂದು ಪ್ರಯತ್ನವನ್ನು ಮಾಡುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಈ ಮೂಲಕ ಅನೇಕ ಸಾಮಾಜಿಕ ಬದಲಾವಣೆಯನ್ನು ತರತಕ್ಕಂಥ ನಿಟ್ಟಿನಲ್ಲಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಒಂದು ಗ್ರಾಮದ ದಲಿತ ಬಂಧುಗಳ ಕಾಲೋನಿಗೆ ಬಂದಿದ್ದೇನೆ ಅಂತೇಳಿದರೆ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಬೇರೆ ಬೇರೆ ಜಾತಿಯ ಬಂಧುಗಳಿಗೂ ಇದೊಂದು ಪ್ರೇರಣೆ ಆಗಬೇಕು. ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿಯ ಸಾಮಾಜಿಕ ಕಳಕಳಿಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯ ಇನ್ನಷ್ಟು ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೂ ಕಾರಣ ಆಗ್ಬೋದು ಎನ್ನುವಂತಹ ದೃಷ್ಟಿಕೋನವು ಸಹ ಈ ಒಂದು ಕಾರ್ಯಕ್ರಮದ ಮೂಲಕ ಇರುವಂಥದ್ದು. ಓಕೆ ಸರ್, ಥ್ಯಾಂಕ್ ಯು. ಇವಿಷ್ಟು ಶಾಸಕರ ಮಾತು. ಆದಿಶ್ರೀ ಜೊತೆಗೆ ಶ್ರೇಯಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.